ದೇಶ ಪ್ರೇಮಗಳ ವಸ್ತಾರ ಒಂದೇ 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 जय बोलो भारत माता की जय जय बोलो भारत माता की जय जय बोलो भारत माता की जय मातरम वंदे मातरम वंदे मातरम 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 वंदे मातरम 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 वंदे मातरम वंदे मातरम वंदे मातरम वंदे मातरम भारत माता की जय भारत माता की जय भारत माता की जय भारत माता की जय वंदे मातरम 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 वंदे मातरम 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 जय भारत माता की जय जय भारत माता की जय वंदे मातरम वंदे मातरम वंदे मातरम वंदे मातरम जय श्री राम जय बोलो भारत माता के जय जय बोलो भारत माता के जय जय बोलो भारत माता के जय वंदे मातरम वंदे मातरम वंदे मातरम वंदे मातरम 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 वंदे मातरम 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 वंदे मातरम जय बोलो भारत माता के जय जय बोलो भारत माता के जय ಹಿಂಗಣ್ಣ ಬೆಟ್ಟ ಹತ್ತಿದ್ರ ಒಬ್ಬರೇ ಏನು ದೇವರಾಯ ಸಮುದ್ರಕ್ಕೆ ಜೈ ದೇವರಾಯ ಸಮುದ್ರ ಬೆಟ್ಟಕ್ಕೆ ಜೈ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ जय बोलो भारत माता की जय बोलो भारत माता की वंदे मातरम वंदे मातरम वंदे मातरम ಏನು ಈ ದಿನ 75ನೇ ಅಮೃತ ಮಹೋತ್ಸವ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದ್ದು ಇವತ್ತು 75ನ ಅಮೃತೋತ್ಸವ ಉದಯದಿಂದ ನಮ್ಮ ದೇವರಾಯ ಸಮುದ್ರ ಪಂಚಾಯಿತಿಯಿಂದ ಎಲ್ಲ ಸದಸ್ಯರು ಎಲ್ಲ ಮುಖ್ಯೋಪಾಧ್ಯಾಯರು ಎಲ್ಲ ನಮ್ಮ ಮೀಡಿಯಾ ಮಾಧ್ಯಮರು ಒಂದು ಸಹಾಯದಿಂದ ನಮ್ಮ ಸಂಸದರಾದ MP ಮುಂಚಾಮಣ್ಣ ಅವರು 200ಕ್ಕೆ 600 ಅಡಿ ಧ್ವಜವನ್ನು ಈ ನಮ್ಮ ದೇವರಾಯ ಸಮುದ್ರ ಬೆಟ್ಟದ ಮೇಲೆ ಧ್ವಜವನ್ನು ಹಾರಿಸಲು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಈ ದಿನ ನಮ್ಮ ದೇವರಾಯ ಸಮುದ್ರ ಬೆಟ್ಟಕ್ಕೆ ಹತ್ತಿ ಎಲ್ಲ ನಮ್ಮ ಸದಸ್ಯರು ನಮ್ಮ ಯುವಕ ಮಿತ್ರರು ನಮ್ಮ ಪತ್ರಕಾರರು ಸಹಾಯ ಮಾಡಿ ಈ ಅಮೃತೋತ್ಸವಕ್ಕೆ ಸ್ವಾತಂತ್ರ್ಯ ತರೋದಕ್ಕೆ ನಮ್ಮ ಸುಮಾರು ಸಾವಿರಾರು ಲಕ್ಷ ಮಂದಿ ಹೋರಾಟಗಾರರು ಪ್ರಾಣ ತ್ಯಾಗ ಮಾಡಿದ್ದು ಅವ್ರಿಗೆಲ್ಲ ಗೌರವದಿಂದ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಆ ಗಣ್ಯ ವ್ಯಕ್ತಿಯರಿಗೆ ನಮನ ಸಲ್ಲಿಸುತ್ತಾ ಈ 75ನೇ ಮಹೋತ್ಸವವನ್ನು ನಮ್ಮ ಬೆಟ್ಟದ ಮೇಲೆ ಈ ಧ್ವಜದ ಮುಖಾಂತರ ಆಚರಿಸಿ ಅದ್ಧೂರಿಯಾಗಿ 75ನೇ ಮಹೋತ್ಸವವನ್ನು ಆಚರಿಸಿ ಇದಕ್ಕೆಲ್ಲ ಸಹಕಾರ ಮಾಡಿದ ಎಲ್ಲ ನಮ್ಮ ಯುವಕರಿಗೂ ನಮ್ಮ ಹಿರಿಯ ನಾಯಕರಿಗೂ ನಮ್ಮ ಮೀಡಿಯಾ ಮಾಧ್ಯಮರಿಗೂ ನಮ್ಮ ಪಂಚಾಯಿತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ ಜೈ ಹಿಂದ್ ಜೈ ಭಾರತ್ ಮಾತೆ वंदे मातरम वंदे मातरम भारत माता की जय भारत माता की जय सुभाष चंद्र बोस की जय भगत सिंह की जय वंदे मातरम ಇಲ್ಲಿ ನಾವು ಸರ್ಕಾರಿ ಪ್ರೌಢಶಾಲೆ ದೇವರಾಯ ಸಮುದ್ರ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ಆಚರಿಸ್ತೀವಿ. ಆದರೆ ಈಗ 75ನೇ ಸ್ವಾತಂತ್ರ್ಯೋತ್ಸವ ಏನು ಇದೆಯಲ್ಲ, ಅಮೃತ ಮಹೋತ್ಸವ, ಇದು ನಮಗೆ ಎಲ್ಲರಿಗೂ ಖುಷಿ ತರುವಂಥ ಒಂದು ಉತ್ಸವ ಆಗಿದೆ. ಈ ಬೆಟ್ಟ ಹತ್ತುವಂಥ ಸಾಹಸ ಮಾಡುವಂಥ ಹುಮ್ಮಸ್ಸನ್ನು ನಮ್ಮಲ್ಲೆಲ್ಲ ತಂದಿದೆ. ನಮಗೆಲ್ಲ ಇಷ್ಟು ಈಗ ನಿಯರ್ 60 ವರ್ಷ
ಇಡ್ತಾ ಇದ್ದೀವಿ. ಅಂಥವ್ರು ನಾವು ಈ ಬೆಟ್ಟ ಹತ್ತಿದ್ದೀವಿ ಅಂತಂದರೆ ಇದಕ್ಕೆ ನಮಗೆ ಅಮೃತ ಮಹೋತ್ಸವದ ಒಂದು ಹುಮ್ಮಸ್ಸೇ ಕಾರಣ ಆಗಿದೆ. ಅದಕ್ಕಾಗಿ ಈ ಅಮೃತ ಮಹೋತ್ಸವದ ಒಂದು ಆಯೋಜಕರಿಗೆ ಎಲ್ಲರಿಗೂ ನಮ್ಮ ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸಂತೋಷ್ ವಿ ಅಂತ, ನಾನು ಹಾವೇರಿ ಜಿಲ್ಲೆಯಿಂದ ಬಂದಿದ್ದೀನಿ. ಇಲ್ಲಿ 5 ವರ್ಷಗಳಿಂದ ಇದೇ ಸರ್ಕಾರಿ ಪ್ರೌಢಶಾಲೆ ದೇವರಾಯ ಸಮುದ್ರದಲ್ಲಿ ಕೆಲಸ ಮಾಡುತ್ತಿದ್ದು, ಈ ಒಂದು ಗ್ರಾಮದ ಒಂದು ವೈಶಿಷ್ಟ್ಯತೆ ನಮಗೆ ತುಂಬ ಇಷ್ಟ ಆಗಿದೆ. ಮತ್ತು ಈ ಒಂದು ಜಿಲ್ಲೆಯು ಪ್ರತಿಯೊಂದು ವಿಷಯಗಳಲ್ಲಿಯೂ ಬಹಳಷ್ಟು ಹೆಮ್ಮೆಯ ಸಾಧನೆಗಳನ್ನು ಮಾಡ್ತಾ ಮುಂದೆ ಬರ್ತಾ ಇದೆ. ಅದೇ ರೀತಿಯಾಗಿ ಈ ಸತಿ ನಮ್ಮ ದೇಶದಲ್ಲಿ ಅತ್ಯಂತ ಎತ್ತರವಾದಂತಹ ಮತ್ತು ಅತ್ಯಂತ ದೊಡ್ಡದಾದಂಥ ಧ್ವಜಾರೋಹಣವನ್ನು ಮಾಡೋದ್ರ ಮೂಲಕ ನಮ್ಮ ದೇಶದಲ್ಲಿ ಹೆಸರುವಾಸಿಯಾಗಿದೆ ನಮ್ಮ ಕೋಲಾರ ಜಿಲ್ಲೆ. ಭಾಳಷ್ಟು ಖುಷಿಯಾಗುತ್ತೆ ಇದನ್ನೆಲ್ಲ ಹೇಳೋಕ್ಕೆ. ಅದೇ ರೀತಿಯಾಗಿ ದೇವರಾಯ ಸಮುದ್ರದ ಬೆಟ್ಟ, ಅದಕ್ಕೆ ಹೆಸರು ವೃಷಭಾದ್ರಿ ಬೆಟ್ಟ ಅಂತ ಕೂಡ ಕರೀತಾರೆ. ಆ ಒಂದು ಬೆಟ್ಟದಲ್ಲಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು ಮತ್ತು ನಮ್ಮ ಶಾಲೆ SDMC ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರೆಲ್ಲರೂ ಒಂದು ಸಹಕಾರದಿಂದ ಈ ಒಂದು ಅಮೃತ ಮಹೋತ್ಸವದ ಒಂದು ಶುಭ ಗಳಿಗೆನೆ ಅಂತ ನಾವು ಆಚರಣೆ ಮಾಡಬೇಕು. ಬಹಳಷ್ಟು ಖುಷಿ ಆಗ್ತಾ ಇದೆ. ನಮ್ಗೆ ಯಾವುದೇ ರೀತಿ ಆಯಸ್ ಕೂಡ ಆಗ್ತಾ ಇಲ್ಲ ಇಲ್ಲಿ ಬಂದ ಮೇಲೆ. ನಮಗೆ ಅಷ್ಟೊಂದು ಖುಷಿ ಈ ಒಂದು ಬೆಟ್ಟದ ಮೇಲೆ ಬಂದಾಗ ಆಗ್ತಾ ಇದೆ. ನಮ್ಮ ಹಿರಿಯರು, ನಮ್ಮ ಒಂದು ಸ್ವತಂತ್ರ ಹೋರಾಟಗಾರರು ಸುಮಾರು 1000, 5000, 10,000 ಕಿಲೋಮೀಟರ್ಗಳಲ್ಲಿ ಕಾಲ್ನಡಿಗೆಯಿಂದ ದಂಡಿ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹಗಳನ್ನು ಮಾಡಿ ಸ್ವತಂತ್ರ ಹೋರಾಟವನ್ನು ಮಾಡಿ ನಮಗೆಲ್ಲ ಸ್ವತಂತ್ರ ತಂದುಕೊಟ್ಟಿದ್ರು. ಅದೇ ರೀತಿಯಾಗಿ ನಮಗೆಲ್ಲ ಇಷ್ಟೊಂದು ನಾವು ಬೆಟ್ಟವನ್ನು ಹತ್ತಿ ಈ ಧ್ವಜಾರೋಹಣ ಮಾಡೋದು ನಮಗೂ ಇನ್ನೂ ತುಂಬ ಖುಷಿಯನ್ನು ನೀಡುತ್ತದೆ. ಈ ಅಮೃತ ಮಹೋತ್ಸವ ಈ ಒಂದು ಅಜರಾಮರವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಈ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಈ ಅಮೃತ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತು ಆಯೋಜಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ. ಈ ಶುಭ ಗಳಿಗೆಯಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಹಿರಿಯ ಪತ್ರಕರ್ತರಂಥ ಬಿ ದೇವಾನಂದ ಅವರು ಈ ಸಂದರ್ಭದಲ್ಲಿ ಕುರಿತು ಒಂದೆರಡು ಮಾತು ಮಾತಾಡ್ತಾ ಇದ್ದಾರೆ. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದೆ. ಇದೇ ಸಂದರ್ಭದಲ್ಲಿ ಈ ದೇವರಾಯ ತಾಲೂಕಿನಲ್ಲೇ ಅತಿ ದೊಡ್ಡ ಬೆಟ್ಟಗಳಲ್ಲಿ ಒಂದಾಗಿರುವ ದೇವರಾಯ ಸಮುದ್ರ ಬೆಟ್ಟ ಹತ್ತಿ 200ರಿಂದ 600 ಅಡಿ ಉದ್ದದ ಧ್ವಜವನ್ನು ಹಾರಿಸೋದಕ್ಕೆ ನಮ್ಮ ಕೋಲಾರ ಸಂಸದರಾದ S. ಮುನಿಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪಾಲ್ಗುಣ ಶ್ರೀನಿವಾಸ್ ಅವರ ಸಮ್ಮುಖದಲ್ಲಿ ನಾವು ಈ ಒಂದು ಬೆಟ್ಟವನ್ನು ಕಷ್ಟಪಟ್ಟು ಹತ್ತಿದ್ದೇವೆ. ಇದುವರೆಗೂ ನಾವು ಈ ಬೆಟ್ಟದ ಮೇಲೆ ಬಂದಿಲ್ಲ. ಕಷ್ಟಪಟ್ಟು ಹತ್ತಿದ್ದೇವೆ. ಅಂದರೆ ಮಧ್ಯದಲ್ಲಿ ನಮಗೆ ಇನ್ನು ಹತ್ತುವೋ ಇಲ್ವೋ, ಇಲ್ಲ ಅಂದರೆ ಇಳಿದು ಬಿಡೋಣ ಒಂದು ಭಯ ಹುಟ್ಟಿತ್ತು. ಆದರೆ ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಲು ಅವ್ರು ಪ್ರಾಣ ತ್ಯಾಗ ಮಾಡಿರುವ ಸ್ವಾತಂತ್ರ್ಯ ವೀರರನ್ನು ನೆನೆಸ್ಕೊಂಡು ನಾವು ಅವ್ರ ಪ್ರಾಣವನ್ನೇ ಕೊಟ್ಟಿದ್ದಾರೆ ದೇಶಕ್ಕಾಗಿ. ನಾವು ಈ ಬೆಟ್ಟ ಹತ್ತೋದ್ರ ಮೂಲಕ ಅವ್ರಿಗೆ ನಾವು ಎಷ್ಟೇ ಕಷ್ಟ ಆದರೂ ಕೂಡ ಬೆಟ್ಟ ಹತ್ತಿಬಿಟ್ಟು ನಾವು ಆ ಮೇಲ್ಗಡೆ ಒಂದು ಬಾವುಟವನ್ನು ಆರಿಸುವ ಮೂಲಕ ಅವ್ರ ಗೌರವ ಸಲ್ಲಿಸಲೇಬೇಕಂತ ಹೇಳ್ಬಿಟ್ಟು ಪಣ ತೊಟ್ಟು ಹಠ ಮಾಡಿ ನಾವು ಮೇಲೆ ಹತ್ತಿ ಬಂದಿದ್ದೀವಿ. ಇದೊಂಥರ ನಮಗೆ ಹೊಸ ಅನುಭವ ಆಗ್ತಾಯಿದೆ. ಈ ಕಷ್ಟಪಟ್ಟು ಮೇಲೆ ಹತ್ತಿದ ಮೇಲೆ ಇವಾಗ ತುಂಬ ಚೆನ್ನಾಗಿದೆ. ನಮಗೆ ಎಷ್ಟು ಆರೋಗ್ಯವಾಗಿದೆ ಅಂದರೆ ಇವಾಗ ತುಂಬ ನಮಗೆ ಖುಷಿ ಆಗ್ತಾಯಿದೆ. ನಾವು ಮತ್ತೆ ಇನ್ನೂ ಮತ್ತೆ ಆವಾಗ ನಾವು ಬೆಟ್ಟ ಹತ್ತಿಬಿಟ್ಟು ಇಂಥ ಕಾರ್ಯಕ್ರಮಗಳನ್ನು ನಾವು ಆವಾಗವಾಗ ಮಾಡ್ತಾಯಿದ್ರೆ ನಮಗೆ ತುಂಬ ಸಂತೋಷ ಮತ್ತು ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಮರ ವೀರರಿಗೆ ವ್ಯರ್ಥವಲ್ಲ ನಿಮ್ಮ ತ್ಯಾಗ ವ್ಯರ್ಥವಲ್ಲ. ಹಂಗೆ ಹೇಳ್ಬೇಕಣ್ಣ. ವ್ಯರ್ಥವಲ್ಲ ನಿಮ್ಮ ತ್ಯಾಗ ವ್ಯರ್ಥವಲ್ಲ ನಿಮ್ಮ ತ್ಯಾಗ ವ್ಯರ್ಥವಲ್ಲ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಮರ ವೀರರ ತ್ಯಾಗ ಬಲಿದಾನಕ್ಕೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಮರ ವೀರರ ತ್ಯಾಗ ಬಲಿದಾನಕ್ಕೆ ವ್ಯರ್ಥವಲ್ಲ.